ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಭಾರೀ ಮಳೆ ಸಂದರ್ಭ ಬಡಿದಂತ ಸಿಡಿಲಿಗೆ ಇಬ್ಬರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಈ ಘಟನೆ ಪುತ್ತಿಗೆ ಪಂಚಾಯತ್ ವ್ಯಾಪ್ತಿಯ ಕಂಚಿಬೈಲು ಎಂಬಲ್ಲಿ ಸಂಜೆ ಸುಮಾರು 5:30 ವೇಳೆಗೆ ನಡೆದಿದೆ. ಕಂಚಿಬೈಲು ಪದವು ನಿವಾಸಿಗಳಾದಂತಹ ಯಶವಂತ್ ಮಣಿಪ್ರಸಾದ್ ಸಿಡಿಲು ಬಡಿದು ಮೃತಪಟ್ಟವರೆಂದು ಗುರುತಿಸಲಾಗಿದೆ. ಸಂಜೆಯಾಗ್ತಲೇ ದಟ್ಟ ಮೋಡ ಕವಿದು ಗುಡುಗು ಸಹಿತ ಭಾರೀ ಮಳೆ ಸುರಿದಿತ್ತು. ಈ ವೇಳೆ ಮೂಡುಬಿದಿರೆಯ ಅರ್ಬಿ ಪರಿಸರದಲ್ಲಿದ್ದ ಶೆಡ್ಗೆ ಸಿಡಿಲು ಬಡಿದಿದೆ. ಕಂಚಿಬೈಲು ಯರಗುಂಡಿ ಫಾಲ್ಸ್ಗೆ ಹೋಗಿದ್ದಂಥ ಯಶವಂತ್ ಮಣಿಪ್ರಸಾದ್ ಸಿಡಿಲು ಬಡಿದು ಸಾವಿಗೀಡಾಗಿದ್ದಾರೆ. ಇವರೊಂದಿಗಿದ್ದಂತಹ ಗಣೇಶ್, ಸಂದೀಪ್ ಮತ್ತು ಪ್ರವೀಣ್ ಎಂಬ ಮೂವರು ಸಿಡಿಲಾಘಾತದಿಂದ ಗಾಯಗೊಂಡಿದ್ದಾರೆ. ತಕ್ಷಣ ಆಲಂಗಾರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚೇತರಿಸಿಕೊಳ್ತಿದ್ದಾರೆ ಎಂದು ತಿಳಿದು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳೊಳಗೆ ಈ ಪ್ರಕರಣವು ಸೇರಿ ಒಟ್ಟು 4 ಜನರು ಸಿಡಿಲಿಗೆ ಬಲಿಯಾಗಿದ್ದಾರೆ. ಮೊನ್ನೆ ಪುತ್ತೂರಿನಲ್ಲಿ ಓರ್ವ ಹಾಗೂ ನಿನ್ನೆ ಕೊಣಾಜೆಯಲ್ಲಿ ಓರ್ವ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ.